ಜಿಜ್ಞಾಸೆಯನ್ನು ಉದಿಸಿತು. ಬಂಧುಗಳನ್ನು ಗುರು ಹಿರಿಯರನ್ನು ಹತ್ಯೆಗೊಳಿಸಿದ ಬಳಿಕ ಬಂಧು ಹತ್ಯೆ ಘಟಕ ದೋಷ ಬಾಧಿಸದೆ ಅನ್ನುವ ರೀತಿಯಲ್ಲಿ ಆ ಶಂಕೆ ಬಾಧಿಸಿದಾಗ ಸಭೆಯಲ್ಲಿ ಪ್ರಸ್ತಾಪವನ್ನಿಟ್ಟಾಗ ವ್ಯಾಸರು ಒಂದು ಸಲಹೆಯನ್ನಿಟ್ಟರು. ಈ ಶಂಕೆ ಹೋಗಬೇಕು ಅಂತಾದ್ರೆ ಅಶ್ವಮೇಧ ಅಧ್ವರವನ್ನು ಕೈಗೊಳ್ಳಬೇಕು ಎಂಬುದಾಗಿ ಆ ಮೂಲಕವಾಗಿ ನಮ್ಮಣ್ಣನ ನೇತೃತ್ವದಲ್ಲಿ ಅಶ್ವಮೇಧವನ್ನು ವಿರಚಿಸುವಂತಹ ಕಾರ್ಯಕ್ಕೆ ನಾವು ಹಸ್ತಿನಿಂದ ಮುಂದಾದೆವು ಎಂಬಾವಾಗ ಕುರುಕ್ಷೇತ್ರ ಯುದ್ಧದಲ್ಲಿ ಸಾಕಷ್ಟು ಯುದ್ಧವನ್ನು ವೆಚ್ಚ ಮಾಡಿದಂತಹ ನಾವು ಮುಂದಕ್ಕೆ ಧನಕ್ಕೇನು ಮಾಡುವುದು ಅನ್ನುವ ರೀತಿಯಲ್ಲಿ ಯೋಚಿಸಿದಾಗ ಈ ಹಿಂದೆ ಮರುತ್ತದ ರಾಜನು ಶಿವಾನುಗ್ರಹದಿಂದ ಲಭಿಸಿದಂತಹ ಸಂಪತ್ತನ್ನು ಯಾಗ ಯಜನಾದಿಗಳ ಸಂದರ್ಭದಲ್ಲಿ ಬ್ರಾಹ್ಮಣರಿಗೆ ದಕ್ಷಿಣೆಯಾಗಿ ಕೊಟ್ಟಿದ್ದ ಅದನ್ನು ಈ ಸಂದರ್ಭದಲ್ಲಿ ನಾವು ಉಪಯೋಗಿಸಿಕೊಳ್ಳಬಹುದು. ಯಾಕೆ ಬ್ರಾಹ್ಮಣರು ತಮಗೆ ಲಭಿಸಿದಂತಹ ದಕ್ಷಿಣೆಯನ್ನು ಬೇಕಾದಷ್ಟನ್ನು ಪಡೆದುಕೊಂಡು ಉಳಿದವರು ಹಿಮಾದ್ರಿಯ ತಪ್ಪಲಿನಲ್ಲಿ ಉಪೇಕ್ಷಿಸಿ ತರಲಿದ್ರು. ಹಾಗಾದ್ರೆ ಧರ್ಮ ಕಾರ್ಯಕ್ಕೆ ಅಂತಹ ಸಂಪತ್ತು ಭೂಗತವಾಗಿರುವಂತಹ ಸಂಪತ್ತನ್ನ ಉಪಯೋಗಿಸಿಕೊಳ್ಳಬಹುದು ಎನ್ನುವಂತೆ ವ್ಯಾಸರಾಡಿರುವುದರಿಂದ ಅದನ್ನು ನಾವು ತರಬೇಕು. ಆ ಬಳಿಕರೆಂದು ಯೋಚನೆ ಬಂತು. ಹೇಗೆ ಅಧ್ವರಕ್ಕೆ ಬೇಕಾದಂತಹ ಒಂದು ತುರಗ ಆಗಬೇಕಲ್ಲ, ಸಾಮಾನ್ಯ ತುರಗವೇ ಹೇಳಿ ಸಂಪೂರ್ಣವಾಗಿ ಶ್ವೇತವರ್ಣದಿಂದ ಕೂಡಿರಬೇಕು, ಹಾಗೂ ಒಂದು ಭಾಗದಲ್ಲಿ ಕರಿಯ ಮಚ್ಚೆ ಇರಬೇಕು. ಎಲ್ಲಿ ಎಲ್ಲಿಂದ ಆಲೋಚಿಸಿದಾಗ ಅದನ್ನೂ ಕೂಡ ವ್ಯಾಪಾರ ಹೇಳಿದ್ರು. ಭದ್ರಾವತಿಯ ಯಮನಾಶದಲ್ಲಿ ಅಂತಹ ಒಂದು ಅಶ್ವಮತೆ ಎಂಬುದಾಗಿ. ಹಾಗಾಗಿ ಅಣ್ಣನಾದಂತಹ ಭೀಮಸೇನನ ನೇತೃತ್ವದಲ್ಲಿ ಹಾಗೂ ಭಗವದ್ಗತನಂದನಾದಂತಹ ಅದರೊಂದಿಗೆ ಅಲ್ಲಿಗೆ ಸೇನೆಯನ್ನು ಕಳಿಸಲಾಯಿತು ಎಂಬಲ್ಲಿಗೆ ಅಲ್ಲಿರುವಂತಹ ಆಜ್ಞೆಯನ್ನು ವಶಪಡಿಸಿಕೊಂಡು ನಮ್ಮ ಪಾಳ್ಯದಲ್ಲಿ ನಾವು ಸೇರಿಸಿಕೊಂಡೆವು. ಆ ಬಳಿಕ ಹತ್ತಿಗೂ ಕೂಡ ಭಾರತಕ್ಕೂ ಕೂಡ ನಾವು ಓಲೆಯನ್ನು ಕಳುಹಿಸಿದೆವು. ಶ್ರೀಕೃಷ್ಣ ಪರಮಾತ್ಮನನ್ನು ನಾವು ಬರಮಾಡಿಕೊಂಡೆವು ಎಂಬಾಗ ಸಂಭದೇಶವಿದ್ದರೆ ಅನುಸಾರವಾದ ಕೃಷ್ಣನ ಮೇಲಿನ ಹಗೆಯಿಂದ ಆತನೊಂದಿಗೆ ಕಾದುವುದಕ್ಕೆ ಮುಂದಾದ ಆಗ ಶ್ರೀಕೃಷ್ಣ ಪರಮಾತ್ಮನು ಯುದ್ಧದ ಮುಖ್ಯವಾಗಿ ಆತನನ್ನು ಹೊರಡಿಸಿದನು ಎಂಬಲ್ಲಿಗೆ ಅದು ಸಾಧ್ಯವಾಯಿತು. ಹಾಗೆ ಇಷ್ಟೆಲ್ಲ ಆಗುವಾಗ ಬಂದಾಗ ಸಭೆಯಲ್ಲಿ ಎದ್ದಿರುವಂತಹ ಎಲ್ಲರೂ ಕೂಡ ಹೇಳಿದರು, ಅರ್ಜುನನೇ ಇದಕ್ಕೆ ಸಮರ್ಥ ಎಂಬ ರೀತಿಯಲ್ಲಿ ಅರ್ಜುನನಾದಂತಹ ನನಗೆ ಆ ಕರ್ತವ್ಯವು ವಹಿಸಲ್ಪಟ್ಟಿತು. ಯಾರಿಗುಂಟು ಯಾರಿಗಿಲ್ಲಾಯಿತು ಅನ್ನೋ ಯೋಗ ಭಾಗ್ಯ. ಹಾಗಾಗಿ ತುರಾಗದ ಬೆಂಗಾವಲಿಗಾಗಿ ನಾನು ಹೊರಟು ಬಂದೆ ಎಂಬಲ್ಲಿಗೆ ಹಲವಾರು ರಾಜ್ಯಗಳನ್ನು ಕೂಡ ನಾವು ಪ್ರವೇಶಿಸಿದೆವು. ಕುದುರೆಯಲ್ಲೆಲ್ಲಿ ಹೋಯಿತು ಅಲ್ಲೆಲ್ಲ ನಾವು ಪ್ರವೇಶಿಸಿದೆವು. ಕೆಲವೊಂದಷ್ಟು ರಾಜರು ನಮ್ಮದಾಗಿರುವಂತಹ ನಮ್ಮ ಕಾಣಿಕೆಯನ್ನು ನಮಗೆ ಶರಣಾದ ಕೆಲವರು ಹಿಮಾಲಯದಲ್ಲಿದ್ದಾಗ ಅವರೊಂದಿಗೆ ಹೋರಾಟವನ್ನು ಮಾಡಿ ನಾವು ಹಾಗೂ ನಮ್ಮ ಪಡೆ ಅವರೊಂದಿಗೆ ವಿಜಯವನ್ನು ಸಾಧಿಸುವಲ್ಲಿ ಸಫಲವಾಯಿತು. ಹಾಗಿದ್ರೆ ಈ ಹೊತ್ತು ಬಂದಂತಹ ವರ್ತಮಾನಗಳಲ್ಲ. ನಮ್ಮ ಈ ಕುದುರೆಯು ಚಮತ್ಕಾರವನ್ನು ಪ್ರವೇಶಿಸಿದೆಯಂತೆ. ಅಲ್ಲಿ ಸುಧನ್ವನು ಎಂಬಂತಹ ವರನು ಹಂಸಕೇತನ ವರನಾಗಿರುವಂತಹ ಕುದುರೆಯನ್ನು ಕಟ್ಟಿದ್ದಾನೆ ಎಂಬಲ್ಲಿಗೆ ನಮ್ಮ ಬಣದವರು ಕೂಡ ಯುದ್ಧವನ್ನು ಆರಂಭಿಸಿದ್ದಾರೆ. ಕೆಲವರು ಸೋತಿದ್ದಾರೆ. ಹಾಗೆ ಅಂತ ಅರ್ಜುನನಾದಂತಹ ನಾನು ಈ ಸೇನಾಧಿಪತಿಯಾದಂತಹ ನಾನು ಸುಮ್ಮನಿರುವುದೇ ಅಲ್ವಲ್ಲ. ಹಾಗಾಗಿ ವಿಜಯೋತ್ಸವದಿಂದ ವಿಜಯರಾದಂತಹ ನಾನು ಆ ಧರ್ಮದೆಡೆಗೆ ನನ್ನ ಪರ್ವತವನ್ನು ಸಾರಿಸುತ್ತೇನೆ.
ಕುದುರೆಗೆ ಬೆಂಗಾವಲು ನೀನು ಬಂದವನಿದ್ದೀಯ. ಯುದ್ಧದಲ್ಲಿ ಸರ್ವಶ್ರೇಷ್ಠ ನೀನು, ವಿಜಯಿ ನೀನು. ಇದುವರೆಗೆ ಯಾರನ್ನು ಹೋರಾಟ ಮಾಡಿ ಸೋತವನಿಲ್ಲ. ನಿನ್ನಲ್ಲಿ ಹೋರಾಟವನ್ನು ಮಾಡಿ ನಿನ್ನನ್ನು ಸೋಲಿಸಿದೆ ಎಂದಾದರೆ ಅದು ಈ ಸುಧರ್ಮನ ಹೊಸ ಸೃಷ್ಟಿಯಾಗುತ್ತದೆ. ಹೇಗೆ ಒಂದೊಮ್ಮೆಗೆ ನಿನ್ನನ್ನು ನೋಡುವಾಗ ನನ್ನ ಮಗ ಅಭಿಮನ್ಯುವಿನ ನೆನಪಾಗ್ತದೆ ನನಗೆ. ಅಭಿಮನ್ಯುವಿಗೆ ನಾನು ಸಾಕಷ್ಟು ವಿಚಾರಗಳನ್ನು ಹೇಳಿಕೊಟ್ಟವನೇ ಹೌದು. ಒಂದು ಅರ್ಥದಲ್ಲಿ ಆತನಿಗೆ ವಿದ್ಯೆ ಕಲಿಸಿದವನು ನಾನು. ಹಾಗೆ ನಾನು ಬರವನ್ನು ಕಲಿಸುವಾಗ ಜೊತೆಗಿದ್ದವರು ಕೂಡ ನನಗೆ ಕಲಿತವರಿದ್ದಾರೆ. ಇಲ್ಲಿ ಹುಡುಕಿದ್ರು ನಿಮಗೆ ಸಿಗಬಹುದು. ನನ್ನಿಂದ ಕಲಿತವರು ಒಂದಿಬ್ಬರಾಗುತ್ತಿದೆ. ಹಾಗಾಗಿ ನಿನ್ನ ಕುರಿತಾಗಿ ಯಾಕೆ ಸಣ್ಣ ಮಕ್ಕಳು ಹೇಳ್ತಾರೆ ಆಕಾಶದಲ್ಲಿ ಚಂದ್ರಗಳನ್ನು ಕಂಡು ಚಂದಮಾಮ ನನಗೆ ಬೇಕು ಅಂತ ತಂದುಕೊಡ್ಲಿಕ್ಕಾಗ್ತದ? ತಂದುಕೊಡ್ಲಿಕ್ಕೆ ಪ್ರಯತ್ನಿಸಿದರೆ ಅವರನ್ನು ಮೂಢರು ಹೇಳಬೇಕು. ಹಾಗಾಗಿ ನಿನ್ನದು ಯುದ್ಧ ಇದ್ರೆ ಏನು ತಿಳಿದಿದ್ದೀಯ? ಈಗ ಮನೆಯ ಅಂಗಳದಲ್ಲಿ ಆಟವಾಡುವಂತಹ ಆಟದ ಮುಂದೆ ತಿಳ್ಕೊಂಡಿದ್ದೀಯೋ ಇದು. ಮತ್ತೆ ಇನ್ನೊಂದು ವಿಚಾರ, ನನ್ನ ಕುರಿತಾಗಿ ನನಗಿಂತ ಹೆಚ್ಚಾಗಿ ಅಧ್ಯಯನ ಮಾಡಿ ಒಂದು ಲೆಕ್ಕದಲ್ಲಿ ಒಳ್ಳೆಯದೇ ಆಯಿತು. ನಾನು ಮಾತಾಡಿದ್ರೆ ನೀವು ಮಾತಾಡಿದ್ರೆ ಆಮೇಲೆ ನೇರವಾಗಿ ನನಗೂ ಕೂಡ ಸಮಯ ಲಾಭವಾಯಿತು. ಹಾಗಾಗಿ ನಿಮ್ಮನ್ನ ಕಾಮಿಚಾರಕ್ಕಾಗಿ ಮೆಚ್ಚಿದ್ದೇನೆ. ಆಮೇಲೆ ಇಷ್ಟೆಲ್ಲ ಹಿಡ್ಕೊಂಡಂತಹ ನೀನು ತುಂಬತನದ ಮಾತಾಡಿರುತ್ತೆ ಅಲ್ಲ ಅಂತ ಹೇಳುವುದು. ಹಾಗಾಗಿ ಕುದುರೆ ಕಟ್ಟಿದ್ದಿ ಆಗಲಿ ತಪ್ಪು ಹೇಳಿದ್ರೆ ಹುಡುಗ ಬುದ್ಧಿ ಅಲ್ವಾ ಅಂತ ಆಗಲೇ ಹೇಳಿದ್ದೇನೆ. ಅಭಿಮನ್ಯು
ಸುಮಾರು ನೆನಪಾಗ್ತಾ ಇತ್ತು. ನಮ್ಮ ಮನೆ ಮಕ್ಕಳು ತಪ್ಪಿದಾಗ ನೀಬೇಕಾದ್ರು ನಾವೇ ಅಲ್ವಾ? ಹಾಗಿದ್ದಾಗ ನೀನು ಮಾಡಿದಂತಹ ತಪ್ಪನ್ನು ಬಿಟ್ಟು ಬಿಡೋಣ. ಬಿಡು. ಅದೇ ರೀತಿಯಲ್ಲಿ ನೀನಾಗೆ ಏನು ಸಂಪರ್ಕವನ್ನು ಪ್ರದರ್ಶಿಸಬೇಕು. ನಮ್ಮಲ್ಲಿ ಅವಕಾಶವಿದೆ. ಕೇವಲ ಚಂಪಟಾವತಿಗೆ ಅರಸನಾಗಿರುವಂತಹ ನಿನ್ನದ ನಿನಗೆ ಏನು ಕರ್ತವ್ಯಗಳಿದೆಯೋ ಅದಕ್ಕಿಂತ ಹೆಚ್ಚಾದ ಕರ್ತವ್ಯಗಳನ್ನು ಹಕ್ಕುಗಳನ್ನು ನಾನು ಕೊಡುತ್ತೇನೆ. ಹೇಗಿದ್ರೆ ನಮ್ಮಲ್ಲಿಯೇ ದಳಪತಿಯ ಸ್ಥಾನವನ್ನು ನಿನಗೆ ನಾನು ಕಟ್ಟಿಕೊಳ್ಳುತ್ತಿದ್ದೇನೆ. ಯಾಕೆ ಹಸ್ತಿನಾವತಿ ಅನ್ನುವಂಥದ್ದು ಸಮರ್ಥಕ್ಕೂ ಕೂಡ ಚಕ್ರವರ್ತಿ ಪೀಠದಲ್ಲಿ ನಿಲ್ಲುವಂತಹ ಭೂಮಿ. ಹಾಗಾಗಿ ಅಷ್ಟು ಅಧಿಕಾರವನ್ನು ನಿನಗೆ ಬೇಕಿದ್ರೆ ಕೊಡುವುದು ಯಾವುದು? ದಳಪತಿಯೋ ಸೇನಾ ನಾಯಕರು ಏನು ಬೇಕೋ ಅದನ್ನು ಒದಗಿಸುವ. ಹಾಗಾಗಿ ನಿನ್ನಲ್ಲಿ ಹೇಳುವುದು ಇದು ಕುದುರೆಯನ್ನು ಕಟ್ಟಿರುವುದು ಕಟ್ಟಾಯಿತು, ಅದನ್ನು ಬಿಟ್ಟು ಬಿಡು. ಅದೇ ರೀತಿಯಲ್ಲಿ ನಮ್ಮ ಕುದುರೆಯ ಹಣದ ಲೇಖನದಲ್ಲಿ ನಿಮ್ಮ ಪ್ರಕಾರವಾಗಿ ಒಂದಷ್ಟು ಧನವನ್ನು ನಮಗೆ ಕೊಡುವು. ಬಳಿಕ ನಿನ್ನವರನ್ನು ಸೇರಿಸಿಕೊಂಡು ನಮ್ಮ ಪಡೆಯನ್ನು ಕೊಡುವುದು ನಿನಗೆ ಒಳಿತಾಗ್ತದೆ. ಇಲ್ಲದೆ ಹೋದ್ರೆ ಮುಂದಿನ ಪರಿಣಾಮವನ್ನು ಹೇಗೆ ಮೂಡ ಬರೆ ಮೂಡ ಮೂಡ ಎಂಬೆವಿನ ನುಡಿಗೆ ಬರೆದು ಆಡುತ್ತಿಗದು ಎಲ್ಲರೂ ನಿನಗೆ ಹತ್ತಿರದಿಂದ ಕಾಣುವಂತ ಸೌಭಾಗ್ಯ ಬಂದೊದಗಲಿಲ್ಲ. ಬಂದಿದ್ದೇನಲ್ಲ ನೀನು ಮುನ್ನಡೆ ಇರುವಂತಹ ಆ ಬೆಟ್ಟ ನಿನ್ನಲ್ಲಿ ಕೊಳಕು ಕಲ್ಲು ಮುಳ್ಳು ಎಲ್ಲ ತುಂಬಿಕೊಂಡಿದೆ ಕಲ್ಲು ಮುಳ್ಳುಗಳಿದ್ರೆ ಅದನ್ನು ಬೆಟ್ಟ ಅಂತ ಹೇಳುದು. ಕಲ್ಲು ಮುಳ್ಳುಗಳಿರೋದೊಂದು ಬೆಟ್ಟ ಅಂತ ಹೇಳಿದ್ರೆ ಸಾಧ್ಯವಿಲ್ಲ. ಆದರೆ ನಾನು ಪ್ರೇಮಿಸಿದಂತಹ ಬೆಟ್ಟದಲ್ಲಿರುವಂತಹ ವಿಶೇಷತೆ ಒಳ್ಳೆಯ ಗುಣ ಅದು ಯಾವುದು ನನಗೆ ನಿನ್ನಲ್ಲಿ ಕಾಣಿಸ್ತಾ ಇಲ್ಲ. ಈಗ ಅಂಗನ ಮುಂದಕ್ಕೆ ಬಂದಾಕ್ಷಣ ನೀನು ಮಾಡಬೇಕಾದಂತಹ ಕರ್ತವ್ಯವಾದ ನಿನ್ನ ಸೈನ್ಯದಲ್ಲಿರುವ ಅರ್ಧರಷ್ಟು ಜನರನ್ನು ನಾನು ಈಗಾಗಲೇ ಹೊಡೆದೋಡಿಸಿದವನಿದ್ದೆ. ಕೆಲವರು ಬಿದ್ದಿದ್ದಾರೆ, ಕೆಲವರಾದರೂ ಬಿದ್ದಿದ್ದಾರಲ್ಲ, ಅದು ನಿನ್ನ ಸೈನ್ಯದವರು ತಾನೆ.
ಯಾರು ಬೀಳದ ಹಾಗೆ ನೋಡಿಕೊಳ್ಳ ಹೊಡೆಯಲ್ಲ ಯಾರು ಮಾಡಬೇಕಿದ್ದ ಕರ್ತವ್ಯ ಏನಾಗಿತ್ತು? ಒಂದು ಅಕ್ಷರ ಅಂದ್ರೆ ಉಚ್ಚಾರ ಮಾಡಬೇಕಿತ್ತು. ಅದು ಮಾಡುವುದರ ಬದಲು ಪರಮಾನು ಕೊಡು, ಹಣವನ್ನು ಕೊಡು, ವಯವನ್ನು ಬಿಡು ಎಂಬುದಾಗಿ ಹೇಳುತ್ತಾ ಇದ್ದೀಯಲ್ಲ. ನೀನು ಕ್ಷತ್ರಿಯನಾಗಿ ಈ ತರತ್ತ ಧರ್ಮದಾಗಿ ಮಾಡಬೇಕಾದ ಕೆಲಸವೇನೋ ಇದು. ಅದಕ್ಕಾಗಿ ನಿನ್ನನ್ನು ಮೂಢನಾಗಿ ಸಂಬೋಧಿಸಿದ್ದೇವೆ. ಇತರೆ ಪಟ್ಟಿದ್ದು ಬಿಡುವುದಕ್ಕಾಗಿ ಅಲ್ಲ. ನಿನಗೆ ಬಿಡಬೇಕು ಅಂತಿದ್ರೆ ಯುದ್ಧವನ್ನೇ ಮಾಡಬೇಕು, ನೀನು ಯುದ್ಧವನ್ನೇ ಮಾಡಬೇಕು. ಮೊದಲಿಗೆ ಒಂದು ನೀತಿ ಹೇಳಬೇಕಂತೆ. ಸಮಾಧಾನ, ಭೇದ, ದಂಡ ಇತ್ಯಾದಿ ರೂಪಗಳಿಂದಲೇ ಯಾವುದೇ ಒಂದು ಕಜ್ಜವನ್ನು ಕೂಡ ಮಾಡಬೇಕಾಗಿದೆ. ಇನ್ನೊಂದು ಬೇಡುವುದಕ್ಕೆ ವಿಚಾರ ಮಾತ್ರ ಅಲ್ಲ, ತಿಳ್ಕೊ, ನಾವೆಲ್ಲರೂ ಬೇಡುವವರೇ. ದೇವರ ಮುಂದೆ ಕುಳಿತು ನಾವೆಲ್ಲರೂ ಭಿಕ್ಷುಕರೇ. ನೀವು ಒಪ್ಪಿಕೊಳ್ಳದಿದ್ರು ಕೂಡ ಕೇವಲ ತುಂಡು ಭೂಮಿಯಾಗಿರುವಂತಹ ಈ ಚಂಪಕಾವನಕ್ಕೆ ಈ ಹಸ್ತಿನಾವತಿ ಅನ್ನುವಂಥದ್ದು ಏನು ಚಕ್ರವರ್ತಿ ಪೀಠದಲ್ಲಿರುವಾಗ ಹಸ್ತಿನಾವತಿಯ ದೊರೆ ಏನಿದ್ರು ಕೂಡ ನಿಮಗೆ ದೇವರ ಸಮಾನವೇ ಹೌದು. ಯಾಕೆ? ರಾಜ್ಯದಲ್ಲಿರುವವರು ಪ್ರಜೆಗಳು ರಾಜನನ್ನು ದೇವರನ್ನು ಒಪ್ಪಿಕೊಳ್ಳುವ ಹಾಗೆ ಚಕ್ರವರ್ತಿ ಪೀಠದಲ್ಲಿದ್ದವರನ್ನು ನೀವು ಕೂಡ ಒಪ್ಪಿಕೊಳ್ಳಬೇಕಾಗ್ತದೆ. ಅದು ವಿಧಾನ. ಇನ್ನು ನೀನು ಎಷ್ಟು ಹೇಳಿದರೂ ಕೂಡ ಒಳ್ಳೆಯ ಅನ್ನುವ ಸ್ಥಿತಿಗೆ ಬಂದಾಗ ನಾ ಸಾರಿ ಸಾರಿ ರಕ್ತವನ್ನು ಸೆಳೆಸ್ತಾ ಇದ್ದೇನೆ. ಸುಮ್ಮನೆ ಹಠಕ್ಕೆ ಬಿಟ್ಟು ನೀನು ಇಲ್ಲದಲ್ಲ ಮಾಡಬೇಡ. ಹೋರಾಡಬೇಕು ಅನ್ನುವಂತಹ ಪ್ರಬಲವಾದಂತಹ ಆಕಾಂಕ್ಷೆ ಉಂಟಾದ್ರೆ ನಿನ್ನ ಅಪ್ಪನನ್ನು ಕೂಡ ಹೇಳು. Bye.
ರಕ್ಷಿಸುವಂತಹ ಎಲ್ಲ ಹೊಣೆಗಾರಿಕೆ ಹೊಂದಿರುವಂತಹ ಈ ಸಂದರ್ಭದಲ್ಲಿ ರತಿಕನಾದಂತಹ ನಾನು ನನ್ನ ಭಾರತಿಯನ್ನು ಉಳಿಸಲಾರದೆ ಹೋದನಲ್ಲ. ಅಯ್ಯೋ ಕೃಷ್ಣ, ಭಾವ ಭಾವನಿಂದ ಆದರೆ ನೀನು ನನ್ನ ಜೊತೆಗಿದ್ದು ಕೂಡ ನನ್ನ ಅಂತರ್ಯವನ್ನು ಅರ್ಥ ಮಾಡಿಕೊಂಡು ಕೂಡ ಈ ರೀತಿ ಆಯ್ತಲ್ಲ ಕೃಷ್ಣ. ಒಂದಕ್ಕೆ ಈತ ನನ್ನ ಜಯಿಸುವ ಎಂದು ತಿಳಿಯಲಾಗಿದೆ. ಬಂದ ಕ್ಷಣಗಳಲ್ಲಿ ಗೋವಿಂದನೊಲಿದು ಬಂದ ಹೀಗೆ ಕರೆದ್ರೆ ಬರುವುದಿಲ್ಲ ಅಂತ ಹೇಳುವುದಕ್ಕಾಗುತ್ತಾ ಅಥವಾ ಬರದೇ ಇರುವುದಕ್ಕಾದ್ರೂ ಆಗ್ತದ? ಅರ್ಥ ನನ್ನನ್ನು ಕರೆದಿದ್ದೀಯ. ಹಸ್ತಿನಾಪುರದಲ್ಲಿ ಆ ಯುಧಿಷ್ಠಿರನ ಜೊತೆಯಲ್ಲಿದ್ದಂತಹ ನಾನು ನಿನ್ನ ಕರೆಯನ್ನು ಕೇಳಿದ ತಕ್ಷಣ ಗರುಡ ವಾಹನನಾಗಿ ಕ್ಷಿಪ್ರಗತಿಯಿಂದ ಈ ಚಂಪಕಾವತಿಯ ರಣಮಧ್ಯಕ್ಕೆ ಆಗಮಿಸಿದ್ದೇನೆ. ಕ್ಷಣ ನಿನ್ನ ಮುಖವನ್ನು ನಾನು ನೋಡಿದೆ ಎಂದಾದರೆ ರಾಹುವಿನಿಂದ ಬಾಧಿಸಲ್ಪಟ್ಟ ಪೂರ್ಣಚಂದ್ರನ ಹಾಗೆ ಗೋಚರಿಸುತ್ತಾ ಇದ್ದೀಯ. ನಿನ್ನ ರಥಾಗ್ರದಲ್ಲಿ ರಿಕ್ತ ಸ್ಥಾನವನ್ನು ಕಂಡಾಕ್ಷಣ ನಡೆದ ಸಂಪೂರ್ಣ ಸ್ಥಿತಿಗತಿಗಳ ಅರಿವು ನನಗಾಗಿದೆ. ಸರಿ, ಇನ್ನೇನೂ ಚಿಂತಿಸಬೇಡ. ಅಲ್ಲಿ ಸಾರಥಿ ಸ್ಥಾನದಲ್ಲಿ ನಾನೇ ಕುಳಿತುಕೊಳ್ಳುತ್ತೇನೆ.